ರಿಜಿಸ್ಟರ್ಡ್ ಬಂಡಿಕೋಟ್ಯ ಇದರ ಗೌರವಾಧ್ಯಕ್ಷರಾದ ಅಶೋಕ್ ಧರ್ಮನಗರ, ಹಾಗೆ ಮಹಿಳಾ ವಿಭಾಗದ ಅಧ್ಯಕ್ಷರಾದ ರೂಪಾ ಧರ್ಮನಗರ, ಹಾಗೆ ಶಿವಶಕ್ತಿ ಫ್ರೆಂಡ್ಸ್ ಇದರ ನಿತಿನ್ ಶೆಟ್ಟಿಗರ್ ಹಾಗೂ ವಿದ್ಯಾರಣ್ಯ ಕಲಾವೃಂದದ ಗೌರವಾಧ್ಯಕ್ಷರಾದ ವಿಜಯ್ ಕುಮಾರ್ ಇವರು ವೇದಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ KMC ಆಸ್ಪತ್ರೆ ಅತ್ತಾವರ ಮಂಗಳೂರು ಇದರ ENT ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅನನ್ಯ ಕೆ, ಹಾಗೆಯೇ ಮಣಿಪಾಲ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಮಂಗಳೂರು ಇದರ ಡಾಕ್ಟರ್ ನವ್ಯ ಕೆ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರಬಹುದು, ಉಳ್ಳಾಲ ಶಾಖೆಯು ಜೂನ್ 8ಕ್ಕೆ ತನ್ನ 10ನೇ ವರ್ಷವನ್ನು ಆಚರಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ನಮಗೆ ಸಹಕರಿಸಿದ ಎಲ್ಲ ಗ್ರಾಹಕ ಮಿತ್ರರಿಗೆ ಹಾಗೂ ಹಿತೈಷಿಗಳಿಗೆ ಹಾಗೂ ಸಂಘದ ಸಲಹೆಗಾರರಿಗೆ ಎಲ್ಲರಿಗೂ ವಂದಿಸುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯನ್ನು ನೆರವೇರಿಸಲಿದ್ದಾರೆ ನಮ್ಮ ಸಂಘದ ಕಿರಿಯ ಗುಮಾಸ್ತರಾದ ಹರ್ಷಿತಾ ಇವರು. ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಮತಿ ಸೌಮ್ಯ ವಿಜಯ್ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶಿವಗಿರಿ ಶಿಖರಾಗ್ರೇ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪವಿಧ್ವಂಸಪಾದಂ ಸುಜನನಿಖರ ಸೇವ್ಯಂ ಚಾರುಕಾರುಣ್ಯನೇತ್ರಂ ಕಲಿಕಲುಷ ವಿನಾಶಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ. ಸಿಬ್ಬಂದಿಯಾದ ಹರ್ಷಿತಾ ಇವರಿಗೆ ಕೃತಜ್ಞತೆಗಳು. ಕಾರ್ಯಕ್ರಮದ ಮುಂದಕ್ಕೆ ವಿದ್ಯಾರಣ್ಯ ಕಲಾವೃಂದದ ಗೌರವಾಧ್ಯಕ್ಷರಾದ ವಿಜಯ್ ಕೆ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ನೆರೆದಿರುವ ಸಭಾ ಕಾರ್ಯಕ್ರಮದಲ್ಲಿ ಆಸನವನ್ನು ಸ್ವೀಕರಿಸಿರುವ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಸಂಘದ ಹಿರಿಯ ಶಾಖಾಧಿಕಾರಿ ಹಾಗೂ ಉಳ್ಳಾಲ ಶಾಖೆಯಲ್ಲಿ ಸುಮಾರು ವರ್ಷ ಸೇವೆ ಸಲ್ಲಿಸಿದ ಸಂಘದ ಸಿಬ್ಬಂದಿಯಾದಂತಹ ಸೌಮ್ಯಲತಾ ಇವರನ್ನು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಉಳ್ಳಾಲ ಶಾಖೆ ಇದರ ದಶಮಾನೋತ್ಸವದ ಪ್ರಯುಕ್ತ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್, ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸಂಘ ಮತ್ತು ಮಹಿಳಾ ಘಟಕ ಬಂಡಿಕೊಟ್ಯ, ವಿದ್ಯಾರಣ್ಯ ಯುವಕ ವೃಂದ ಹಾಗೂ ಕಲಾವೃಂದ, ಶಿವಶಕ್ತಿ ಯುವಕ ಮಂಡಲ ಇವರ ಜಂಟಿ ಸಹಯೋಗದೊಂದಿಗೆ ಆಯೋಜಿಸಿರುವ ಉಚಿತ ವೈದ್ಯಕೀಯ ನೇತ್ರ ತಪಾಸಣಾ ಹಾಗೂ ದಂತ ತಪಾಸಣಾ ಶಿಬಿರದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಸಲಹೆಗಾರಾದ ಗೋಪಾಲ್ UK ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಗೌರವ ಅಧ್ಯಕ್ಷರಾಗಿರುವ ಶ್ರೀ ವಾಮನ್ ಕೆ ಇವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಬಿಲ್ಲವ ಸಂಘ ಬಂಡಿಕೋಟೆ ಇದರ ಅಧ್ಯಕ್ಷರಾದ ಪ್ರಶಾಂತ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘದ ಗೌರವ ಅಧ್ಯಕ್ಷರಾಗಿರುವ ಅಶೋಕ್ ಧರ್ಮನಗರ ಇವರಿಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಶಾಖಾಧಿಕಾರಿಯಾದ ಕೌಶಿಕ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವ ರೂಪಾ ಧರ್ಮನಗರ ಇವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಗ್ರಾಹಕರಾದ ಮಮತಾ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ವಿದ್ಯಾರಣ್ಯ ಯುವಕ ವೃಂದ ರಿಜಿಸ್ಟರ್ ಮತ್ತು ವಿದ್ಯಾರಣ್ಯ ಕಲಾ ವೃಂದ ಉಳ್ಳಾಲ ಇದರ ಅಧ್ಯಕ್ಷರಾಗಿರುವ ಶ್ರೀ ವಿಜಯ್ ಕುಮಾರ್ ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಹೂ ನೀಡಿ ಗೌರವಿಸಬೇಕಾಗಿ ನಮ್ಮ ಸಂಘದ ಸಿಬ್ಬಂದಿಯಾದ ದಿನೇಶ್ ಕುಮಾರ್ ಬಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕರಾಗಿರುವ ಗೋಪಾಲ್ ಎಂ ಇವರನ್ನು ಕಾರ್ಯಕ್ರಮಕ್ಕೆ ಪೂರಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಇವರಿಗೆ KMC ಆಸ್ಪತ್ರೆ ಅತ್ತಾವರಾಮ್ ಇದರ PRO ಆಗಿರುವಂತಹ ಹೆರ್ಬರ್ಟ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. KMC ಆಸ್ಪತ್ರೆ ಅತ್ತಾವರ ಇಲ್ಲಿನ ENT ವಿಭಾಗದ ವೈದ್ಯರಾಗಿರುವ ಡಾಕ್ಟರ್ ಅನನ್ಯ ಕೆ ಇವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಬಂಡಿಕೊಟ್ಯ ಉಳ್ಳಾಲ ಇದರ ಸದಸ್ಯರಾದ ಹರಿಣಾಕ್ಷಿ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ವಿಭಾಗದ ಡಾಕ್ಟರ್ ನವಿಯಾ ಕೆ ಇವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಶಾಖಾಧಿಕಾರಿಯಾದ ಭವ್ಯ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ಸಿನಾಜ್ ಕುಮಾರ್ ಇವರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಸಂಘದ ಶಾಖಾಧಿಕಾರಿಯಾದಂತಹ ಯಶವಂತಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶಾಖಾಧಿಕಾರಿ ಸೌಮ್ಯಲತಾ ನಿಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದ ಮುಂದಕ್ಕೆ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರಣ್ಯ ಕಲಾವೃಂದದ ಮಾಜಿ ಗೌರವ ಅಧ್ಯಕ್ಷರಾದಂತಹ ರವೀಂದ್ರ ರಾಜ್ ಉಳ್ಳಾಲ್ ಇವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಅಧ್ಯಕ್ಷರೇ ಮತ್ತು ಎಲ್ಲ ನಮ್ಮ ವೇದಿಕೆಯಲ್ಲಿದ್ದ ಒಂದು ವ್ಯವಸ್ಥೆ ಒಳ್ಳೆಯ ಕಾರ್ಯಕ್ರಮ. KMC ಮತ್ತು ಇದು ನಾವು ಸಹ KMCಯ ನರ್ಸಿಂಗ್ ಬೈಯ ಪೇಷಂಟ್ ನಾವು ಈಗಲೂ ವಿಶೇಷವಾಗಿ ಅಂದರೆ ಜನರಿಗೆ ಮದ್ದಿನ ಅರಿವಿನಿಂದ ಮದ್ದು ಕೊಡುವುದು ಡಾಕ್ಟರ್ ಕರ್ತವ್ಯ. ಆದರೆ ನಮ್ಮ ಆಹಾರ ಪೂರೈಕೆ ಮತ್ತು ಆರೋಗ್ಯಕ್ಕೆ ಮಾರಕವಾದ ಎಲ್ಲ ವಸ್ತುವನ್ನು ನಿಷೇಧಿಸುವ ಒಂದು ಕಾರ್ಯಕ್ರಮ. ಅದೇ ಕಾರ್ಯಕ್ರಮದಲ್ಲಿ ಆತ್ಮಶಕ್ತಿಯವರು ಎಲ್ಲ ಕಡೆಯಲ್ಲಿ ಇಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ. ವಿದ್ಯಾರಣ್ಯ ಕಲಾವೃಂದದ ಮತ್ತು ಬಂಡಿಕೊಟ್ಟದವರು, ವಿದ್ಯಾರಣ್ಯ ಯುವಕವೃಂದವರು ಮತ್ತು ಶಿವಶಕ್ತಿಯವರು ಎಲ್ಲ ಸಹಕಾರ ಮಾಡುವಾಗ ಒಂದು ಪ್ರತಿಜ್ಞೆ ಮಾಡಬೇಕು. ನಾವು ಯಾವುದೇ ಅಮಲು ಪದಾರ್ಥ, ಅಮಲು ಮದ್ಯ ಮತ್ತು ಡಾಕ್ಟರ ಅನುಮತಿ ಇಲ್ಲದೆ ಮದ್ದನ್ನು ತಗೊಳ್ಳುವುದು ಅಷ್ಟೊಂದು ಒಳ್ಳೆಯದಲ್ಲ, ಆರೋಗ್ಯಕ್ಕೆ ಮಾರಕ ಎಂಬ ಒಂದು ವ್ಯವಸ್ಥೆ. ವಿದ್ಯಾರಣ್ಯ ಕಲಾವೃಂದವರು 60 ವರ್ಷದ ಈ ಕಾರ್ಯಕ್ರಮ ವಿಶೇಷವಾಗಿ ಪ್ರೋತ್ಸಾಹ ಕೊಡ್ತಿದ್ದಾರೆ. ನಾವು ಕೂಡ ಅದರಲ್ಲಿ ಕಾರ್ಯದರ್ಶಿ ಅಧ್ಯಕ್ಷರಲ್ಲಿ ಆದವರು. 60 ವರ್ಷದ ಒಂದು ಶುಭ ಸಮಾರಂಭದ ಶುಭಾಶಯನ್ನು ಕೂಡ ನಿಮಗೆ ಸಲ್ಲಿಸ್ತೇನೆ. ವಿದ್ಯಾರಣ್ಯ ಕಲಾವೃಂದದ ಸಹಪಾಠದಲ್ಲಿ ಜಾಗೃತ ಮಲ್ಟಿಪರ್ಪಸ್ ಸೊಸೈಟಿಯನ್ನು ಪ್ರಾರಂಭ ಮಾಡೋದ್ರಲ್ಲಿ ವಿದ್ಯಾರಣ್ಯ ಕಲಾವೃಂದ ಇಲ್ಲಿ ವಿಶೇಷ. ಇವತ್ತು ಅನೇಕ ಬೆಂಚಲ್ಲಿ ಅವರು ಕೂಡ ಸೇವೆ ಮಾಡ್ತಾರೆ. ನಾಡ್ದು ನಿಮಗೆ ಇಂಗ್ಲೀಷ್ ಮದ್ದಿನ ಅರಿವು ಆಗದಿದ್ದಲ್ಲಿ ನಾಡ್ದು ಸಂಡೇ ಶಾರದಾ ನಿಕೇತನದಲ್ಲಿ ಉಚಿತ ಆಯುರ್ವೇದಿಕ್ ತಪಾಸಣೆ ಕೂಡ ಇದು ಪ್ರಚಾರ ಅಲ್ಲ, ಆರೋಗ್ಯಕ್ಕೆ ಪೂರಕವಾಗುವ ಕಾರ್ಯಕ್ರಮ. ನನ್ನನ್ನು ನಮ್ಮ ಅಧ್ಯಕ್ಷರು ಪರಿಚಯ ಮಾಡಿದ್ದಾರೆ. ನಾವು ಜಿಲ್ಲಾ ಸಹಕಾರಿ ಯೂನಿಯನ್ಗಳು ಇದ್ದೇವೆ. ಸ್ವಲ್ಪ ಪ್ರಾಯ ಆದ್ದರಿಂದ ಸಕ್ರಿಯ ಆಗಲಿಕ್ಕೆ ಈಗ ಆಗೋದಿಲ್ಲ. ಆದ್ದರಿಂದ ಬಂದವರು ಎಲ್ಲ ಡಾಕ್ಟರ್ ಒಂದು ಆರೋಗ್ಯ ತಪಾಸಣೆ, ನಾವು ತಗೊಳ್ಳುವ ಮಾತ್ರೆ
ನಾವು ಉಪಯೋಗಿಸುವ ಕೆಲವೆಲ್ಲ ಬೇರೆ ಬೇರೆ ಕಡೆಯಿಂದ ಆರ್ಡರ್ ಮಾಡಿರುವ ಆಹಾರ ಪದ್ಧತಿಯನ್ನು ನಿಷೇಧ ಮಾಡಬೇಕು. ಮಕ್ಕಳಲ್ಲಿ ನಮ್ಮ ಟಿ ವಿ ಮಾಧ್ಯಮ ಮತ್ತು ಮೊಬೈಲನ್ನು ಕಡಿಮೆ ಮಾಡಬೇಕಂತ ವಾರ ವಾರ ಪೇಪರಲ್ಲಿ ಬರ್ತಾ ಉಂಟು. ಅದನ್ನು ಯಾರೂ ಓದೋದಿಲ್ಲ ಪೇರೆಂಟ್ಸ್ನವರು. ಟಿ ವಿ ನೋಡದೆ ಅಥವಾ ಮೊಬೈಲ್ ನೋಡದೆ ಮಕ್ಕಳು ಊಟ ಮಾಡೋದಿಲ್ಲ, ದಾನ ಮಾರ್ಪಣೆ ಅಂಕಲು ದಾನ ಮಾರ್ಪಣೆ ಅಂತ ಆ ಪ್ರಶ್ನೆ ಉಂಟು. ಆದ್ದರಿಂದ ಈಗಲೇ ಪ್ರಾರಂಭ ಮಾಡೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ನನಗೆ ಈ ಅನುಮತಿ ಕೊಟ್ಟದಕ್ಕಾಗಿ ವಿಶೇಷವಾಗಿ ಆತ್ಮಶಕ್ತಿಯವರಿಗೆ ವಿಶೇಷವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಸಹಕಾರಿ ರಂಗ ನಮ್ಮನ್ನು ಎಲ್ಲರೂ ಆಯುಷ್ಯ ಪೂರ್ತಿ ಬದುಕು ನೀಡಲಿ. ಅತ್ತಾವರದ ಆಸ್ಪತ್ರೆಯವರಿಗೆ ಶುಭಾಶಯಗಳು. ಕಾರ್ಯಕ್ರಮದ ಮುಂದಕ್ಕೆ ಮಣಿಪಾಲ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಇದರ ಡೆಂಟಲ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನವ್ಯಾ ಕೆ ಎರಡು ಮಾತು. ನವ್ಯಾ ಕೆ ಅವರು ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಗೌರವ ಅಧ್ಯಕ್ಷರಾಗಿರುವ ವಾಮನ್ ಕೆ ಇವರ ಸುಪುತ್ರಿ. ಇವರನ್ನು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ಸಿಂದ ಬಂದಿದ್ದೇವೆ. ನಮ್ಮಲ್ಲಿ ಸಾಧ್ಯವಷ್ಟು ಚಿಕಿತ್ಸೆಯನ್ನು ಎಲ್ಲ ಇಲ್ಲಿ ಮಾಡಿಕೊಡ್ತೇವೆ. ಅಂದರೆ ವೈದ್ಯಕೀಯ ಹಾಗೂ ನೇತ್ರ ತಪಾಸಣೆ ಮತ್ತು BP, ಸ್ಕಿನ್ ಇದು ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದರೆ ಉಳಿದದೆಲ್ಲ ನಾವು ಚೀಟಿಯಲ್ಲಿ ಬರೆದು ಕೊಡ್ತೇವೆ ಕಾರ್ಡ್, ಅದನ್ನು ನೀವು ಅಲ್ಲಿ ಹೋಗಿ ತೋರಿಸ್ಬೋದು. ಡೆಂಟಲ್ ಕೂಡ ನಾವು ಕ್ಲೀನಿಂಗ್ ಮತ್ತು ಫಿಲ್ಲಿಂಗ್ ಆದಷ್ಟು ಟ್ರೀಟ್ಮೆಂಟ್ ಮಾಡ್ತೇವೆ. ಮತ್ತು ಎಲ್ಲ ನಾವು ಚೀಟಿ ಕೊಟ್ಟದ್ದನ್ನು ನೀವು ಅಲ್ಲಿ ಹೋಗಿ ತೋರಿಸಿದರೆ ನಾವು ಉಚಿತ ಚಿಕಿತ್ಸೆ ನಿಮಗೆಲ್ಲ ಕೊಡ್ತೇವೆ. ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಕ್ಕೆ KMC ಆಸ್ಪತ್ರೆ ಅಥವರ ಮಂಗಳೂರು ಇಲ್ಲಿನ PRO ಆಗಿರುವಂತಹ ಹೆರ್ಬರ್ಟ್ ಇವರಿಂದ ಎರಡು ಮಾತು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಶಿಬಿರಕ್ಕೆ ಆಗಮಿಸಿದಂಥ ಎಲ್ಲ ಊರಿನ ಮಹನೀಯರೇ, ಪ್ರಪ್ರಥಮವಾಗಿ ನಮಗೆ ಈ ಒಂದು ವೈದ್ಯಕೀಯ ಶಿಬಿರ ಆಗಿ ಡೆಂಟಲ್ ಕ್ಯಾಂಪ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆತ್ಮಶಕ್ತಿ ವಿವಿಧ ಉದ್ದೇಶ ಸಹಕಾರಿ ಸಂಘ ಇದರ ಅಧ್ಯಕ್ಷರಿಗೆ, ಅದೇ ರೀತಿ ಎಲ್ಲ ಪದಾಧಿಕಾರಿಗಳಿಗೆ ನಾನು KMC ಆಸ್ಪತ್ರೆ ಹತ್ತಾವರದ ಪರವಾಗಿ ಧನ್ಯವಾದಗಳು ಹೇಳ್ತಿದ್ದೇನೆ. ನನಗೆ ನೆನಪಿರೋ ಪ್ರಕಾರ 2014ರಲ್ಲಿ 15ರಲ್ಲೇನೋ ಇಲ್ಲೇ ನಾವು ಕ್ಯಾಂಪ್ ಮಾಡಿದ್ದೆವು. ಸೊ ಆವಾಗ ನಾನು ಜಾಯ್ನ್ ಆಗಿದ್ದಷ್ಟೇ. ಸೊ ಆವಾಗ ನಂದು 4ನೇ ಕ್ಯಾಂಪೇನು ಇಲ್ಲೇ ಮಾಡಿದ್ದು, ಅದು ನೆನಪಿದೆ. ಅದರ ನಂತರ ನಾವು ಲಾಸ್ಟ್ ಟೈಮಿಗೆ ಹೊರಗಡೆ ಮಾಡಿದ್ದು. ಸೊ ಪುನಃ ಈ ಸಲ ಕೂಡ ನಾವು ಇಲ್ಲೇ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಸರ್, ನಮಗೊಂದು ಅವಕಾಶ ಕೊಟ್ಟದಕ್ಕಾಗಿ. ಭಾಳಷ್ಟು ಕ್ಯಾಂಪ್ಗಳನ್ನು ಸರ್ ಕೇಳ್ತಾ ಇರ್ತಾರೆ, ಆದರೆ ಸಂಡೇ ನಮಗೆ ಒಂದೇ ಕ್ಯಾಂಪ್ ಮಾಡಲಿಕ್ಕೆ ಆಗುವ ಕಾರಣ ನಮಗೆ ಕೆಲವೊಮ್ಮೆ ಅವರು ಕೇಳುವಾಗ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆದಷ್ಟು ನಾವು ಟ್ರೈ ಮಾಡ್ತಾ ಇದ್ದೇವೆ. ಇವತ್ತು KMC ಆಸ್ಪತ್ರೆ ಹತ್ತಾವರದಿಂದ ವೈದ್ಯಕೀಯ ಆಗಿ ದಂತ ತಪಾಸಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಏನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗ್ತದೆ, ಸಾಮಾನ್ಯವಾಗಿ ನಮಗೆ ಕೆಲವೊಮ್ಮೆ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ BP ಎಷ್ಟಿದೆ, ಶುಗರ್ ಎಷ್ಟಿದೆ ನಮಗೆ ಗೊತ್ತಿರೋದಿಲ್ಲ. ಅಂಥ ಸಮಯದಲ್ಲಿ ನಿಮಗೆ ಇಲ್ಲಿ ನಾವು BP ಶುಗರ್ ಟೆಸ್ಟ್ ಮಾಡ್ತೇವೆ. ಇಲ್ಲಿ ಯಾವುದು ನಿಮಗೆ ಮದ್ದು ಕೊಡಲಿಕ್ಕೆ ಆಗ್ತದೆ ಇಲ್ಲಿ ಕೊಡ್ತೇವೆ. ಇಲ್ಲಿ ನಮಗೆ ಯಾವುದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ, ನಿಮಗೆ ನಾವು ಕಾರ್ಡ್ ಕೊಡ್ತೇವೆ. ಅದನ್ನು ತಗೊಂಡು ನೀವು KMC ಆಸ್ಪತ್ರೆ ಹತ್ತವರಕ್ಕೆ ಬಂದರೆ ಅಲ್ಲಿ ರಿಯಾಯಿತಿ ದರದಲ್ಲಿ ನಾವು ಚಿಕಿತ್ಸೆ ಮಾಡ್ತೇವೆ. ಅದೇ ರೀತಿ ಎಲುಬಿನ ತಜ್ಞರಿದ್ದಾರೆ, ಕಿವಿಮೂಗು ಗಂಟಲು ತಜ್ಞರಿದ್ದಾರೆ. ಕಣ್ಣಿನ ಪರೀಕ್ಷೆ ಮಾಡಿ ನಿಮಗೆ ಓದುವ ಕನ್ನಡಕವನ್ನು ಇಲ್ಲಿ ನಿಮಗೆ ಸಂಸ್ಥೆಯಿಂದ ಕೊಡ್ತಾರೆ. ಅದೇ ರೀತಿ ಹೆಚ್ಚಿನ ಚಿಕಿತ್ಸೆ ಕೆಲವೊಮ್ಮೆ 40-50 ಕಳೆದ ನಂತರ ಕಣ್ಣಿದ್ದು ಪೊರೆದು ಸಮಸ್ಯೆ ಬರ್ತದೆ. ಅಂಥ ಸಮಯದಲ್ಲಿ ನಾವು ಗ್ರೀನ್ ಕಾರ್ಡ್ ಕೊಡ್ತೇವೆ. ಆ ಗ್ರೀನ್ ಕಾರ್ಡ್ ತಗೊಂಡು ನೀವು KMC ಆಸ್ಪತ್ರೆ ಹತ್ತವರಕ್ಕೆ ಬಂದರೆ ಅಲ್ಲಿ ಆಲ್ಮೋಸ್ಟ್ 90% ಫ್ರೀಯಾಗಿ ಈ ಸರ್ಜರಿಯನ್ನು ನಾವು ಅಲ್ಲಿ ಮಾಡ್ತೇವೆ. ಆಲ್ಮೋಸ್ಟ್ ಫ್ರೀ ಆಗ್ತದೆ. ಕೆಲವೊಮ್ಮೆ 200 ರೂಪಾಯಿ, 300 ರೂಪಾಯಿ ಅಥವಾ 500 ರೂಪಾಯಿ ಕಟ್ಟಲಿಕ್ಕೆ ಬರ್ತದೆ. ಸೊ ಅದೇ ರೀತಿ ಡೆಂಟಲಿಂದ ಕೂಡ ಬಂದಿದ್ದಾರೆ, ದೊಡ್ಡ ಬಸ್ ಬಂದಿದೆ. ಇಲ್ಲಿ ಕ್ಲೀನಿಂಗ್ ಮಾಡುವಂಥದ್ದು, ಫಿಲ್ಲಿಂಗ್ ಮಾಡುವಂಥದ್ದು, ಕೆಲವೊಮ್ಮೆ ಹಲ್ಲು ತೆಗೆಯೋದು ಕೂಡ ಇಲ್ಲಿ ಮಾಡ್ತಾರೆ. ಇಲ್ಲಿ ಯಾವುದು ಮಾಡಲಿಕ್ಕೆ ಆಗೋದಿಲ್ಲ, ನಿಮಗೆ ಕಾರ್ಡ್ ಕೊಡ್ತಾರೆ. ನೀವು ಅಲ್ಲಿ ಹಾಸ್ಪಿಟ್ಲಿಗೆ ಬಂದರೆ ಅಲ್ಲಿ ಕೂಡ ಉಚಿತವಾಗಿ ಅಥವಾ ಬೇರೆ ಬೇರೆ ಯಾವುದು ಸೌಲಭ್ಯಗಳಿವೆ ಅದರ ಮುಖಾಂತರ ನಿಮಗೆ ನಾವು ಮಾಡಿಕೊಡ್ತೇವೆ. ಸೊ ನಿಮಗೆ ಮತ್ತೆ ಇವತ್ತಂತಲ್ಲ, ಮುಂದೆ ಏನಾದರೂ ನಿಮಗೆ ಹಾಸ್ಪಿಟ್ಲಿಗೆ ಬರಲಿಕ್ಕಿದ್ರೆ ಬರೋದು ಬೇಡ. ದೇವರು ನಿಮಗೆ ಒಳ್ಳೆ ಆರೋಗ್ಯ ಕೊಡಲಿ. ಆದರೆ ಇನ್ ಕೇಸ್ ಏನಾದರೂ ಬರಲಿಕ್ಕೆ ಇದ್ದರೆ ನಮ್ಮ ನಂಬರ್ ತಗೊಳ್ಳಿ. ಫ್ಯೂಚರಲ್ಲಿ ಕೂಡ ನಿಮಗೆ ಒಂದು ವೇಳೆ ಹಾಸ್ಪಿಟ್ಲಿಗೆ ಬರುವಾಗ ಎಲ್ಲಿ ಹೋಗಬೇಕು, ಯಾವ ಸೌಲಭ್ಯ ಯೂಸ್ ಮಾಡಿ ಗೊತ್ತಿರೋದಿಲ್ಲ, ಆವಾಗ ನೀವು ಕಾಲ್ ಮಾಡಿ, ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೇವೆ ಅಂತ ಹೇಳ್ಕೊಳ್ತಾ ನಾನು ಮಗದೊಮ್ಮೆ KMC ಆಸ್ಪತ್ರೆ ಹತ್ತವರದ ಪರವಾಗಿ ತಮಗೆಲ್ಲರಿಗೂ ನಾವು ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು. PRO ಆಗಿರುವಂಥ ಹೆರ್ಬರ್ಟ್ ಇವರಿಗೂ ಕೃತಜ್ಞತೆಗಳು. ಕಾರ್ಯಕ್ರಮದ ಮುಂದಕ್ಕೆ ಈ ಸಭಾ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಚಿತ್ತರಂಜನ್ ಬೋಳರ್ ಇವರಿಂದ ಎರಡು ಮಾತು. ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘ ಉಳ್ಳಾಳದಲ್ಲಿ ನಿರಂತರವಾಗಿ ಕಳೆದ 10 ವರ್ಷದಿಂದ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ನಾನು ಪ್ರಥಮತಃ ಈ ಒಂದು ಕಾರ್ಯಕ್ರಮಕ್ಕೆ ನಿರಂತರ ಸಹಕಾರ ನೀಡುವಂತಹ ಇಲ್ಲಿಯ ನಮ್ಮ ಅಂಗಸಂಸ್ಥೆ, ಇನ್ನೊಂದು ನಮ್ಮ ಮಾತೃ ಸಂಸ್ಥೆ ಹೇಳ್ಬೋದು, ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಹಾಗೂ
ಇಲ್ಲಿನ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘ ಮತ್ತು ಅದರ ಮಹಿಳಾ ಘಟಕ ಹಾಗೂ ವಿದ್ಯಾರಣ್ಯ ಯುವಕ ವೃಂದ, ವಿದ್ಯಾರಣ್ಯ ಕಲಾವೃಂದ ಹಾಗೂ ಶಿವಶಕ್ತಿ ಯುವಕ ಮಂಡಲದ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷರುಗಳಿಗೆ ನಾನು ಪ್ರಥಮತಃ ವಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಒಂದು ಸಂಘ ಸಂಸ್ಥೆಯವರು ಜೊತೆ ಕೂಡಿದಾಗ ಮಾತ್ರ, ನಮ್ಮ 10 ಬೆರಳು ಕೂಡಿದಾಗ ಮಾತ್ರ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ. ಹಾಗಾಗಿ ಅವರು ನಿರಂತರವಾದ ಅವರ ಸಹಕಾರದಿಂದ ನಾವು ಈ ಒಂದು ಶಿಬಿರವನ್ನು ನಿರಂತರವಾಗಿ ಮಾಡಲಿಕ್ಕೆ ಆಗ್ತಾ ಇದೆ. ಮಳೆ ಇರಲಿ, ಇಷ್ಟು ಮಳೆ ಇದ್ದರೂ ಕೂಡ ನಮಗೆ ಕಾರ್ಯಕ್ರಮದ ಕೊನೆಗೆ ನೋಡುವಾಗ ಸುಮಾರು 150ಕ್ಕೂ ಮಿಕ್ಕಿ ಜನರು ಈ ಶಿಬಿರದ ಪ್ರಯೋಜನ ಪಡೀತಾರೆ. ಅದು ನಮ್ಮ ಹೆಮ್ಮೆ. ಯಾಕಂತ ಹೇಳಿದ್ರೆ ಆತ್ಮಶಕ್ತಿಯ ಶಿಬಿರ ಹೇಳಿದ ಕೂಡಲೇ ಎಲ್ಲರೂ ಬರ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಶಿಬಿರದಲ್ಲಿ ಬಂದಂಥ ರೋಗಿಗಳು ಈಗಾಗಲೇ KMC ಆಸ್ಪತ್ರೆಯ ಹರ್ಬಟ್ ಅವರು ಹೇಳಿದಾಗೆ ನಾವು KMC ಜೊತೆಯಲ್ಲಿ ನಮ್ಮ ಈಗಾಗಲೇ ನಾವು 85 ಶಿಬಿರಗಳನ್ನು ಮಾಡಿದ್ದೇವೆ. 85 ಶಿಬಿರದಲ್ಲಿ ಸುಮಾರು 20ಕ್ಕೂ ಮಿಕ್ಕಿ ಶಿಬಿರ KMC ಆಸ್ಪತ್ರೆಯವರು ನಮ್ಮ ಜೊತೆ ಕೂಡಿದ್ದಾರೆ. ನಾವು ಬೇರೆ ಬೇರೆ ಶಾಖೆಗಳ ವಾರ್ಷಿಕೋತ್ಸವದ ಪ್ರಯುಕ್ತ ಶಿಬಿರವನ್ನು ಏರ್ಪಡಿಸ್ತೇವೆ. ಸುಮಾರು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು 1000ಕ್ಕೂ ಮಿಕ್ಕಿ ಜನರಿಗೆ ಮಾಡಿಸಿದ್ದೇವೆ. ಅಥವಾ ಕನ್ನಡಕವನ್ನು ಸುಮಾರು 20,000 ಕನ್ನಡಕ ಉಚಿತವಾಗಿ ನೀಡಿದ್ದೇವೆ. ನಮಗೆ ನಿರಂತರವಾಗಿ ಕಳೆದ 9 ವರ್ಷದಿಂದ ಅವಿನಾಶ್ ಗ್ಯಾಸ್ನ ಮಾಲಕರು ಕನ್ನಡಕ ಉಚಿತ ನೀಡಿದರೂ ಕೂಡ ಈ ಸಲ ಯಾವುದೋ ಒಂದು ಕಾರಣದ ಅವರು ನೀಡಿಲ್ಲಾದರೂ ಕೂಡ ಅನೇಕ ದಾನಿಗಳು ಈ ಒಂದು ಉಚಿತ ಕನ್ನಡಕ ನೀಡಲಿಕ್ಕೆ ನಮ್ಮೊಂದಿಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತಾ ಮುಖ್ಯವಾಗಿ KMC ಆಸ್ಪತ್ರೆ ವೈದ್ಯರು, ಯಾಕಂತ ಹೇಳಿದ್ರೆ ಈಗಾಗಲೇ ಹೇಳಿದರು ಡಾಕ್ಟರ್ ಶ್ರೀನಾಥ್ ಮತ್ತು ನಮ್ಮ ವಾಮನ್ರ ಪುತ್ರಿ ಮತ್ತು ಅಳಿಯ ಇಲ್ಲೇ ಇದ್ದಾರೆ. ಅವರು ಕೂಡ ನೋಡಿ, ಆದಿತ್ಯವರಾದರೂ ಕೂಡ ಈ ಡಾಕ್ಟ್ರುಗಳು, ಇವರು ಡಾಕ್ಟ್ರು ಸಂಡೇ ಆಲ್ವೇಸ್ ಯು ಆರ್ ಬಿಸಿ. ಈ ಒಂದು ಅವರು ಸಂಡೇ ಇಲ್ಲಿ ನಮ್ಮ ಎಲ್ಲ ಶಿಬಿರಕ್ಕೆ ಬರ್ತೀರಾ ನೀವೆಲ್ಲರೂ. ಹಾಗೆ ನೀವೆಲ್ಲ ಸಿಬ್ಬಂದಿ, ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕೂಡ ನಾನು ವಂದಿಸ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಸಿಬ್ಬಂದಿಗಳು ಕೂಡ ಆದಿತ್ಯವರ ಮನೆ ಕೆಲಸ ಇದ್ದರೂ ಕೂಡ ಇಲ್ಲಿ ಬಂದು ಸೇರ್ತಾರೆ. ನಾನು ಯಾಕೆ ಹೇಳ್ತೇನೆ ಹೇಳಿದರೆ, ಆದಿತ್ಯವರು ಹೇಳಿದ ಕೂಡಲೇ ಅವರ ಇಡೀ ವಾರದ ಕೆಲಸದ ಒತ್ತಡ ಅದರ ನಡುವೆ ಆದಿತ್ಯವರು ನಾವು ಕರಿತೇವೆ. ಆದರೂ ಕೂಡ ಬಂದು ನಿಮ್ಮೊಂದಿಗೆ ಇದ್ದಾರೆ. ಈ ಶಿಬಿರದ ಎಲ್ಲರ ಪ್ರಯೋಜನವನ್ನು ಪಡೆಯಿರಿ ಹಾಗೂ ಆತ್ಮಶಕ್ತಿಯೊಂದಿಗೆ ನಿಮ್ಮ ಬಾಂಧವ್ಯ ಸದಾ ಇರಲಿ ಅಂತ ಹೇಳ್ತಾ ಬಂದಂಥ ಶಿಬಿರಾರ್ಥಿಗಳಿಗೆ ಶುಭ ಕೊಡ್ತೇನೆ. ನಿಮಗೆ ಮುಂದಕ್ಕೂ ಕೂಡ ಹೆಚ್ಚಿನ ಚಿಕಿತ್ಸೆ ಬೇಕಾದಾಗ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ವೈದ್ಯಕೀಯ ನೇತ್ರ ತಪಾಸಣಾ ಮತ್ತು ದಂತ ತಪಾಸಣಾ ಶಿಬಿರದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ನಮ್ಮ ಸಂಘದ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ಇವರಿಗೆ ಹಾರ್ದಿಕ ಧನ್ಯವಾದಗಳು. ಹಾಗೆಯೇ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಗೌರವ ಅಧ್ಯಕ್ಷರಾದಂತಹ ವಾಮನ್ ಕೆ ಇವರಿಗೂ ಧನ್ಯವಾದಗಳು. ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸಂಘದ ಅಧ್ಯಕ್ಷರಾದ ಅಶೋಕ್ ಧರ್ಮನಗರ ಇವರಿಗೂ ಧನ್ಯವಾದಗಳು. ಮಹಿಳಾ ವಿಭಾಗದ ಅಧ್ಯಕ್ಷರಾದ ರೂಪಾ ಧರ್ಮನಗರ ಇವರಿಗೂ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಶಿನಾಜ್ ಇವರಿಗೂ ಧನ್ಯವಾದಗಳು. KMC ಆಸ್ಪತ್ರೆ ಅತ್ತಾವರ ಇಲ್ಲಿನ ENT ವಿಭಾಗದ ವೈದ್ಯರಾದ ಡಾಕ್ಟರ್ ಅನನ್ಯ ಕೆ ಇವರಿಗೂ ಧನ್ಯವಾದಗಳು. ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ವಿಭಾಗದ ಡಾಕ್ಟರ್ ನವ್ಯ ಕೆ ಇವರಿಗೂ ಧನ್ಯವಾದಗಳು. ಹಾಗೆಯೇ ವೇದಿಕೆಯಲ್ಲಿರುವಂತಹ ನಮ್ಮ ಸಂಘದ ನಿರ್ದೇಶಕರಾದ ಗೋಪಾಲ್ M ಇವರಿಗೂ ಧನ್ಯವಾದಗಳು. ನಮ್ಮ ಸಂಘದ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಶ್ರೀಮತಿ ಸೌಮ್ಯ ವಿಜಯ್ ಇವರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿರುವಂತಹ ಜಾಗೃತ ವಿವಿಧೋದ್ದೇಶ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾದ ಜಯರಾಜ್ ಇವರಿಗೂ ಧನ್ಯವಾದಗಳು. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಹಾಜರಾದ ಸಂಘದ ಸಲಹಾ ಸಮಿತಿ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಶಿಬಿರಾರ್ಥಿಗಳಿಗೂ ಧನ್ಯವಾದಗಳು.